മദ്ഹിൽ കോർത്ത വരികൾ പാടി പല നാളിലായി മധുരം തരുമോ അരികിൽ ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ ಇವತ್ತು ನಾವು ರಂಜಾನ್ ಹಬ್ಬದ ರಂಜಾನ್ ಕಿಟ್ಟನ್ನು ನಾವು ಬಡವರಿಗೆ ನೀಡುತ್ತಾ ಇದ್ದೇವೆ. ಬಹುಶಃ ಇದು ನಾವು ಪ್ರತಿ ವರ್ಷವೂ ಪ್ರತಿ ಯಾರ ಕುಟುಂಬಗಳಿಗೆ ಅವರನ್ನು ಹುಡುಕಿ ನೋಡಿ ಅವರ ಮನೆಗೆ ಹೋಗಿ ಅವರ ಕಾಲಡಿಗೆ ಮುಟ್ಟಿಸುವಂಥ ಕೆಲಸ ನಾವು ಹಲವಾರು ವರ್ಷಗಳಿಂದ ಮಾಡುತ್ತಾ ಇದ್ದೇವೆ. ಬಹುಶಃ ಅದರ ಪ್ರಯುಕ್ತ ಈ ವರ್ಷವೂ ಕೂಡ ನಮಗೆ ರಂಜಾನ್ ಕಿಟ್ಟನ್ನು ಕೊಡಲು ನಾವು ಈ ಸಲನೂ ಕೂಡ ಅರ್ಹ ಫಲಾನುಭವಿಗಳಿಗೆ ಕಿಟ್ಟನ್ನು ನೀಡುತ್ತಾ ಇದ್ದೇವೆ. ದಾನಿಗಳು ಸಹಕಾರವನ್ನು ನೀಡುತ್ತಾರೆ. ಆದ್ದರಿಂದ ದಾನಿಗಳ ಸಹಕಾರದಿಂದ ನಮಗೆ ಇಂಥ ಸಾಮಾಜಿಕ ಸೇವೆಗಳನ್ನು ಮಾಡಲು ಆಗ್ತದೆ ಎಂಬುದನ್ನು ಈ ಮೂಲಕ ಹೇಳುತ್ತಾ ಮುಂದಿನ ದಿನಗಳಲ್ಲೂ ಬಹುಶಃ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡಲು ದಾನಿಗಳ ಸಹಕಾರ ಅವಶ್ಯಕತೆ ಇದೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ದೇವರ ಅಪಾರವಾದ ಅನುಗ್ರಹದಿಂದ ಇಂಥ ಸಾಮಾಜಿಕ ಸೇವೆಯಲ್ಲಿ ಮುಂದುವರಿಯಲು ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಹಲವಾರು ಸಾಮಾಜಿಕ ಸೇವೆಗಳನ್ನು ನಾನು ಮಾಡುತ್ತೇನೆ ಎಂಬುದು ಈ ಮೂಲಕ ಹೇಳುತ್ತಾ ತಮಗೆಲ್ಲರಿಗೂ ನನಗೆ ನಿಮ್ಮ സഹകാരವನ್ನು കേൾತಾ ഇದ್ದೇನೆ. കനവിൽ ഒന്ന് വന്ന് പുണരു കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽവിൽ ഹബീബി കണ്ടതില്ല ഒരു നാളും കാണാനൊത്തിരി. ಇವತ್ತು ನಾವು ರಂಜಾನ್ ಹಬ್ಬದ ಕಿಟ್ಟನ್ನು ಪ್ರತಿ ವರ್ಷ ನಾವು ಅರ್ಹ ಬಡ ಕುಟುಂಬಗಳಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ನಾವು ದಾನಿಗಳ ಸಹಕಾರದಿಂದ ಇದು 2ನೇ ಹಂತದ ಕಿಟ್ಟನ್ನು ನಾವು ಈಗ ಅರ್ಹ ಫಲಾನುಭವಿಗಳಿಗೆ ನೀಡುತ್ತಾ ಇದ್ದೇವೆ. ಆದ್ದರಿಂದ ಯಾರೆಲ್ಲ ಈ ನಮಗೆ ಸಹಕಾರವನ್ನು ಮಾಡಿದ್ದಾರೆ ದಾನಿಗಳು, ಅವರ ಸಹಕಾರದಿಂದ ನಾವು ಬಡ ಕುಟುಂಬಗಳಿಗೆ ಈ ಕಿಟ್ಟನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಮಾಡುತ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಬಡವರ ಸೇವೆಯನ್ನು ಮಾಡಲು ಎಲ್ಲ ದಾನಿಗಳ ಸಹಕಾರವೂ ಕೂಡ ಅಗತ್ಯ ಇದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ഹബീബി കാത്തിരുന്നു പല നാളും കണ്ണിൽ കൽവിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും.